ನಿಮ್ಮಲ್ಲೊಂದು ಪ್ರಶ್ನೆ ಇದೆ, ಅಲ್ಲ ಫಾದರ್ ಫ್ರ್ಯಾಂಕ್ಲಿನ್, ನಾನು ಇಷ್ಟು ಪ್ರೇಯರ್ ಮಾಡ್ತೀನಿ, ಉಪವಾಸ ಮಾಡ್ತೀನಿ, ನಾನು ಎಷ್ಟು ಪ್ರಾರ್ಥನೆ ಮಾಡ್ತೀನಿ, ಪ್ರಾರ್ಥನಾ ಕೂಟಗಳಿಗೆ ಹೋಗ್ತೀನಿ, ಸ್ತುತಿ ಆರಾಧನಾ ತಂಡದಲ್ಲಿದ್ದೀನಿ, ನನಗೆ ಯಾಕೆ ಫಾದರ್ ಈ ಕಷ್ಟ? ಪ್ರಶ್ನೆ ಕೇಳಲಿಲ್ವಾ ನೀವು? 100% ಕೇಳಿದ್ದೀರಿ, ನಾನು ಕೇಳಿದ್ದೀನಿ. ದಿವ್ಯವಾಣಿ 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 ದಿವ್ಯವಾಣಿ. ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಜೀವನ, ನಮ್ಮ ಬಾಳು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ಜೀವಿಸುವ ಬಾಳು. ದೇವರ ಪ್ರೀತಿ ಇಲ್ಲದಿದ್ದರೆ ನಮ್ಮ ಬಾಳು ಶೂನ್ಯ, ನಿರಾಶೆ, ಏಕಾಂಗಿತನ, ಜುಗುಪ್ಸೆ. ದೇವರ ಪ್ರೀತಿಯಲ್ಲಿ ನಾವು ತುಂಬಲ್ಪಟ್ಟು ಬಾಳಿದರೆ ಆಶೀರ್ವಾದ, ವರದಾನ, ಅನುಗ್ರಹ, ಚೈತನ್ಯ, ಹುಮ್ಮಸ್ಸು. ಇವತ್ತು ಯೇಸು ಸ್ವಾಮಿ ಈ ಯೋಹಾನನ ಶುಭ ಸಂದೇಶ 15ನೇ ಅಧ್ಯಾಯದಲ್ಲಿ ನೈಜ ದ್ರಾಕ್ಷಾಬಳ್ಳಿ ಕುರಿತು ಹೇಳ್ತಾ ಇದ್ದಾರೆ. ನೈಜ ದ್ರಾಕ್ಷಾಬಳ್ಳಿ ಅಂದರೆ ಅಲ್ಲಿ ಬೇರೆ ಬಳ್ಳಿಗಳು ಕೂಡ ಇರಬೇಕು ಅಲ್ವಾ? ನಾವು ಹುಡುಗರಾಗಿರುವಾಗ ನನ್ನ ತಂದೆ ತಾಯಿಯೊಂದಿಗೆ ಕಾಡಿಗೆ ಹೋಗ್ತಿದ್ದೆ. ಕೆಲವು ಬಳ್ಳಿಗಳಲ್ಲಿ ಫಲ ಸಿಗ್ತಿತ್ತು, ಕೆಲವು ಬಳ್ಳಿಗಳು ಸುಮ್ಮನೆ ಬೆಳೀತಾ ಇದ್ವು. ಆ ಬಳ್ಳಿಗಳನ್ನು ಏನು ಮಾಡ್ತಿದ್ರು, ಬುಡ ಸಮೇತ ಕಿತ್ತು ಬಿಸಾಡ್ತಿದ್ವಿ. ಯಾವ ಬಳ್ಳಿಯಲ್ಲಿ ಫಲ ಸಿಗುತ್ತೆ ಅಥವಾ ಏನಾದರೂ ಕಾಡಿನ ಈ ಫಲಗಳಿವೆ, ಅವುಗಳನ್ನು ನಾವು ಜಾಗರೂಕತೆಯಿಂದ ಇಡ್ತಿದ್ವಿ. ಇನ್ನೊಂದು ಸಾರಿ ಹೋಗುವಾಗ ಅದು ನಾವು ನೋಡಬೇಕು. ಇವತ್ತು ಯೇಸು ಈ ಒಂದು ಸಾಮತಿ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ನಾನೇ ನಿಜವಾದ ದ್ರಾಕ್ಷಾ ಬಳ್ಳಿ. ಯೇಸು ನಿಜವಾದ ದ್ರಾಕ್ಷಾ ಬಳ್ಳಿ, ನನ್ನ ಪಿತನೇ ತೋಟಗಾರ. ನನ್ನಲ್ಲಿ ಇದ್ದು ಫಲ ಕೊಡದ ಕವಲು ಬಳ್ಳಿಗಳನ್ನೆಲ್ಲ ಅವರು ಕತ್ತರಿಸಿ ಹಾಕುವರು. ಯಾರೆಲ್ಲ ಪ್ರಭುವಿನಲ್ಲಿ ಇದ್ದು ಫಲ ಕೊಡದ, ಯೇಸುವನ್ನು ಅನುಭವಿಸಿ ಫಲ ಕೊಡದ, ಸ್ನಾನ ದೀಕ್ಷೆಯಲ್ಲಿ ನಿಮ್ಮ ದೀಕ್ಷಾ ಸ್ನಾನದಲ್ಲಿ ಯೇಸುವನ್ನು ಸ್ವೀಕರಿಸಿ ಫಲ ಕೊಡದ ಬಳ್ಳಿಗಳನ್ನೆಲ್ಲ ಕತ್ತರಿಸಿ ಎಸೆಯುವರು. ನಾವು ಕೆಲವು ಸರಿ ಹೇಳ್ತೀವಿ, ಯೇಸು ತಿಳಿದ ತಕ್ಷಣ ನಾನು ರಕ್ಷಿಸಲ್ಪಟ್ಟಿದ್ದೀನಿ ಅಂತೇಳಿ. ಅರ್ಥ ಅಲ್ಲ. ಯೇಸು ಹೇಳಿದ ಹಾಗೆ ನಾವು ಜೀವಿಸಬೇಕು. ಯೇಸುವಿನ ಹಾದಿಯಲ್ಲಿ ನಾವು ನಡೀಬೇಕು. ಯೇಸು ವಾಕ್ಯವನ್ನು ನಾವು ಓದಬೇಕು. ಯೇಸುವಿನಲ್ಲಿ ನಾವು ಒಂದಾಗಿರಬೇಕು. ಅದಕ್ಕೆ ಯೇಸು ಹೇಳ್ತಿದ್ದಾರೆ, ನಾನೇ ನಿಜವಾದ ದ್ರಾಕ್ಷಾ ಬಳ್ಳಿ, ಫಲ ಕೊಡದ ಕವಲು ಬಳ್ಳಿಗಳನ್ನೆಲ್ಲ ಕತ್ತರಿಸಿ ಹಾಕುವರು. ಫಲ ಕೊಡುವ ಕವಲು ಬಳ್ಳಿಗಳು ಮತ್ತಷ್ಟು ಫಲ ಕೊಡುವಂತೆ ಅವನ್ನು ಸವರಿ ಶುದ್ಧಗೊಳಿಸುವರು. ನಿಮ್ಮಲ್ಲೊಂದು ಪ್ರಶ್ನೆ ಇದೆ, ಅಲ್ಲ ಫಾದರ್ ಫ್ರ್ಯಾಂಕ್ಲಿನ್, ನಾನು ಇಷ್ಟು ಪ್ರೇಯರ್ ಮಾಡ್ತೀನಿ, ಉಪವಾಸ ಮಾಡ್ತೀನಿ, ನಾನು ಎಷ್ಟು ಪ್ರಾರ್ಥನೆ ಮಾಡ್ತೀನಿ, ಪ್ರಾರ್ಥನಾ ಕೂಟಗಳಿಗೆ ಹೋಗ್ತೀನಿ, ಸ್ತುತಿ ಆರಾಧನಾ ತಂಡದಲ್ಲಿದ್ದೀನಿ, ನನಗೆ ಯಾಕೆ ಫಾದರ್ ಈ ಕಷ್ಟ? ಪ್ರಶ್ನೆ ಕೇಳಲಿಲ್ವಾ ನೀವು? 100% ಕೇಳಿದ್ದೀರಿ, ನಾನು ಕೇಳಿದ್ದೀನಿ. ಸುವಾರ್ತೆ ಸಾರ್ತಾ ಇದ್ದೀನಿ, ನಿನಗಾಗಿ ನನ್ನ ಜೀವನವನ್ನೇ ಕೊಟ್ಟಿದ್ದೀನಿ, ನನಗೆ ಯಾಕಪ್ಪ ಈ ಕಷ್ಟ? ನೋಡಿ, ಒಂದು ಮಾತು ನೀವು ಸರಿಯಾಗಿ ಗ್ರಹಿಸಿಕೊಳ್ಬೇಕು. ಏನದು? ಯೇಸು ಒಂದು ಮಾತು ಸ್ಪಷ್ಟವಾಗಿ ಹೇಳಿದ್ದಾರೆ. ಯೇಸುವನ್ನು ಹಿಂಬಾಲಿಸಿದರೆ ಯೇಸು ಎಂದೂ ಹೇಳಲಿಲ್ಲ, ನಾನು ನಿಮಗೆ ಬಂಗ್ಲೆ ಕೊಡ್ತೀನಿ ಅಂತ ಹೇಳಿಲ್ಲ, BMW ಕಾರ್ ಕೊಡ್ತೀನಿ ಅಂತ ಹೇಳಿಲ್ಲ, ಜಾಗ ಕೊಡ್ತೀನಿ ಅಂತ ಹೇಳಿಲ್ಲ. ಆದರೆ ಯೇಸು ಒಂದು ಹೇಳಿದ್ದಾರೆ, ನನ್ನನ್ನು ಹಿಂಬಾಲಿಸಿದರೆ ಶಿಲುಬೆ ಮಾತ್ರ ಗ್ಯಾರಂಟಿ. ಶಿಲುಬೆ ಇಲ್ಲದೆ ಯೇಸು ಇಲ್ಲ. ನಾವು ಶಿಲುಬೆ ರಹಿತ ಯೇಸು ಬೇಕು ನಮಗೆ ಅಲ್ವಾ? ಶಿಲುಬೆ ರಹಿತ ಕ್ರೈಸ್ತ ಜೀವನ ಬೇಕು. ಅಂದರೆ ನನ್ನ ಅರ್ಥ, ನಾವು ನರಳಾಡಲು ನಮ್ಮನ್ನು ದೇವರು ಸೃಷ್ಟಿ ಮಾಡಿದ್ದಲ್ಲ. ಆ ನರಳಾಟದಲ್ಲಿ, ಆ ನಮ್ಮ ಏನು ಹೇಳ್ತಾರಲ್ಲ, ನಮ್ಮ ಜೀವನದಲ್ಲಿ ಕಷ್ಟದಲ್ಲಿ, ಆ ಕಷ್ಟಗಳನ್ನು ಸ್ಪಷ್ಟವಾಗಿ ಅರಿಯಬೇಕು. ಅರ್ಥ ಏನು ನೋಡಿ, ಇಲ್ಲಿ ಹೇಳ್ತಾರೆ, ಆ ಫಲ ಕೊಡದ ಬಳ್ಳಿಗಳನ್ನು ಕತ್ತರಿಸಿ ಹಾಕುವರು. ಕತ್ತರಿಸಿ ಎಲ್ಲ ಹಾಕುವರು? ಬೆಂಕಿಯಲ್ಲಿ ಸುಟ್ಟು ಹಾಕುವರು. ಅಂದರೆ ಅವರ ನಾಶ ಅವರೇ ತಂದುಕೊಳ್ತಾರೆ. ಬೈಬಲಲ್ಲಿ ಒಂದು ಮಾತಿದೆ, ನಾನು ನಿಮಗಾಗಿ ಓದಬೇಕಂತೇಳಿ ನನಗೆ ಅನಿಸುತ್ತೆ.
ಅದು ಸಂತ ಪೌಲರು ಹಿಬ್ರಿಯರಿಗೆ ಬರೆದ ಪತ್ರ ಅಧ್ಯಾಯ 6 ಕೇಳಿ, ವಾಕ್ಯಗಳು 4ರಿಂದ 6 ಹೀಗೆ ಹೇಳುತ್ತೆ. ಒಬ್ಬನು ಒಮ್ಮೆ ಜ್ಞಾನೋದಯವನ್ನು ಪಡೆದು ಸ್ವರ್ಗೀಯ ವರದಾನಗಳನ್ನು ಆಸ್ವಾದಿಸಿ ಪವಿತ್ರ ಆತ್ಮ ಅವರ ಸಹಭಾಗಿಯಾಗಿ ದೇವರ ವಾಕ್ಯದ ಸವಿಯುಂಡು ಬರಲಿರುವ ಯುಗದ ವೈಭವವನ್ನು ಮನಗಂಡು ಅನಂತರವೂ ವಿಶ್ವಾಸ ಭ್ರಷ್ಟನಾದರೆ ಅಂಥವನು ಪಶ್ಚಾತ್ತಾಪಪಟ್ಟು ದೈವಾಭಿಮುಖನಾಗುವುದು ಅಸಾಧ್ಯ. ಏಕೆಂದರೆ ಅಂಥವನು ತನ್ನ ಪಾಲಿಗೆ ದೇವರ ಪುತ್ರನನ್ನು ಪುನಃ ಶಿಲುಬೆಗೆ ಏರಿಸಿ ಅವರನ್ನು ಬಹಿರಂಗವಾಗಿ ಅವಮಾನಗೊಳಿಸುವವನಾಗುತ್ತಾನೆ. ಎಂಥ ವಾಕ್ಯ ನೋಡ್ರಿ. ನಾವು ಸ್ನಾನ ದೀಕ್ಷೆ ಪಡೆದವರು, ದೃಢೀಕರಣ ಪಡೆದವರು, ಸಂಸ್ಕಾರಗಳನ್ನು ಪಡೆದವರು, ದೇವರ ವಾಕ್ಯ ಗೊತ್ತಿದ್ದವರು, ಕಥೋಲಿಕರು, ಕ್ರೈಸ್ತರು, ಯೇಸುವಿನಲ್ಲಿ ವಿಶ್ವಾಸವಿಟ್ಟು ಜೀವಿಸುವವರು. ನಾವು ವಿಶ್ವಾಸ ಭ್ರಷ್ಟರಾದರೆ ನಾವು ಯೇಸುವನ್ನು ಮತ್ತೆ ಅವಮಾನ ಮಾಡ್ತೀವಿ, ನಮ್ಮ ನಾಶ ನಾವೇ ತಂದ್ಕೊಳ್ತೀವಿ. ಅದೇ ಯೋಚನೆ ಮಾಡ್ತೀನಿ, ನನ್ನಲ್ಲಿದ್ದು ಫಲ ಕೊಡದ ಬಳ್ಳಿಗಳನ್ನು ಅವರು ಕತ್ತರಿಸಿ ಎಸೆಯುವರು. ಫಲ ಕೊಡುವ ಬಳ್ಳಿಗಳು, ಈಗ ನೀವು ಕೇಳ್ಬೋದು, ಫಾದರ್ ಫಲ ಕೊಡುವ ಬಳ್ಳಿಗಳನ್ನು ಯಾಕೆ ಸವರುವರು? ನೋಡಿ, ಈ ಹಳ್ಳಿಯಲ್ಲಿದ್ದವರಿಗೆ ಸವರುವುದು ಏನಂತ ಗೊತ್ತು, ಕಾಫಿ ತೋಟದಲ್ಲಿದ್ದವರಿಗೆ ಸವರುವುದು ಏನಂತ ಗೊತ್ತು. ಈ ಕಾಫಿ ಗಿಡಗಳನ್ನು ನಾವು ಏನು ಮಾಡ್ತೀವಿ, ಸವರ್ತೀವಿ. ಯಾಕೆ? ಒಳ್ಳೆ ಚಿಗುರು ಬರಲಿಕ್ಕೆ, ಆವಾಗ ಒಳ್ಳೆಯ ಕಾಫಿ ಸಿಗುತ್ತೆ. ನಾವು ಸೊಪ್ಪು ತರಲಿಕ್ಕೆ, ಈ ದನದ ಕೊಟ್ಟಿಗೆಗೆ, ಗೊಬ್ಬರಕ್ಕೆ ಸೊಪ್ಪು ತರಲಿಕ್ಕೆ ನಾವು ಈ ಎಲೆಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಗುಡ್ಡಗಳಿಗೆ ಹೋಗ್ತಿದ್ವಿ, ಬೆಟ್ಟಗಳಿಗೆ. ಅಲ್ಲಿ ನಾವು ಇಡೀ ಬುಡ ಕಟ್ ಮಾಡ್ತಿರಲಿಲ್ಲ, ಆ ಸೊಪ್ಪು ಮಾತ್ರ ತೆಗೆಯೋದು, ಮತ್ತೆ ಸೊಪ್ಪು ಬರ್ತಿತ್ತು. ಕಾರಣ ಏನು? ಯೇಸು ಹೇಳ್ತಾರೆ ನೋಡಿ, ಸವರುವುದಂದರೆ ಇನ್ನೊಂದು ಉದಾಹರಣೆ ನಾನು ನಿಮಗೆ ಕೊಡ್ತೀನಿ. ಈ ಗುಲಾಬಿ ಗಿಡ ನೀವು ನೋಡಿದ್ದೀರಲ್ವ? ಹೌದು. ಗುಲಾಬಿ ಆದಮೇಲೆ ನಾವು ಏನು ಮಾಡ್ತೀವಿ, ಅದನ್ನು ಕಟ್ ಮಾಡ್ತೀವಿ. ಅಂದರೆ ಗಿಡ ಕಿತ್ತು ಬಿಸಾಡೋಲ್ಲ, ಕೆಳಗಡೆ ಕಟ್ ಮಾಡ್ತೀವಿ. ಎಷ್ಟು ಕೆಳಗಡೆ ಕಟ್ ಮಾಡ್ತೀರಿ ಅಷ್ಟು ಒಳ್ಳೆಯದು. ಅಲ್ಲಿ ಸ್ವಲ್ಪ ಸೆಗಣಿ ಇಟ್ಬಿಡ್ತೀವಿ, ಕಾರಣ ಆ ದಂಟು ಒಣಗಬಾರ್ದು. ಇನ್ನು ಕೆಲವೇ ದಿನಗಳಲ್ಲಿ ಚಿಗುರು ಬರುತ್ತೆ. ಆ ಕಟ್ ಮಾಡುವಾಗ ನೋವಾಗುತ್ತೆ. ಕಟ್ ಮಾಡದಿದ್ದರೆ ಏನಾಗುತ್ತೆ, ತುಂಡರಿಸದಿದ್ದರೆ ಏನಾಗುತ್ತೆ ನೋಡಿ. ನಾವು ಪಾಪಗಳಲ್ಲಿ ಬೆಳೀತಾ ಇದ್ರೆ ಏನಾಗುತ್ತೆ, ಕತ್ತರಿಸಿ ಎಸೆಯುವರು. ಇಲ್ಲಿ ಈ ಗಿಡ, ಗುಲಾಬಿ ತೆಗೆದ ಮೇಲೆ ಕತ್ತರಿಸದಿದ್ದರೆ ಹುಚ್ಚು ಗುಲಾಬಿ ಸ್ಟಾರ್ಟ್ ಆಗುತ್ತೆ. ಆ ಬಳ್ಳಿ ಇದೆಯಲ್ಲ, ಎಲ್ಲಿ ಬೇಕಾದಲ್ಲೂ ಹೋಗುತ್ತೆ. ನಾವು ಕೂಡ ಅಷ್ಟೇ, ನಮ್ಮ ಪಾಪದ ಸ್ವಭಾವಗಳು, ನಮ್ಮ ಶೋಧನೆಗಳು, ಈ ಲೋಕದ ಲೌಕಿಕ ಚಿಂತೆಗಳು, ಕಾಮಗಳು ಬಿಟ್ಟರೆ ಅದು ಎಲ್ಲೆಲ್ಲೆಲ್ಲೋ ಅಲಿತೀವಿ, ಬಳ್ಳಿ ಹುಚ್ಚು ಹಾಕಿಬಿಡ್ತೀವಿ. ಅದು ಕತ್ತರಿಸಬೇಕು, ಸವರಬೇಕು. ದೇವರು ಸವರಿದಾಗ ಸ್ವಲ್ಪ ನೋವಾಗುತ್ತೆ, ಆದರೆ ಸಾಯೋ ಅಲ್ಲ. ನಮಗೆ ಸವರುವ ಅನುಭವ ತುಂಬ ಮಂದಿಗೆ ಆಗಿರಬೇಕು. ದೇವರು ಸವರದಿದ್ದರೆ, ನನಗೆ ಅನುಭವ ಆಗಿದೆ ಸವರಿದ್ದು, ಆಗದಿದ್ದರೆ ಕೇಳಿ ಸ್ವಾಮಿ ನನ್ನನ್ನು ಸವರಿ ಅಂತೇಳಿ. ಕತ್ತರಿಸಿ ಹಾಕುವುದಕ್ಕಿಂತ ಸವರೋದು ಒಳ್ಳೆಯದು. ಕಷ್ಟ ಸಂಕಟಗಳು ಈ ಲೋಕದಲ್ಲಿ ಇವೆ, ನಾನು ಜಯಿಸಿದ್ದೇನೆ, ನೀವು ಜಯಿಸುವಿರಿ. ಜಯಿಸಬೇಕಾದ್ರೆ ಸಹಿಸಬೇಕು. ಸಹಿಸುವವನು ಜಯಿಸುವವನು ಗೆಲ್ಲುವನು. ಅದಕ್ಕಾಗಿ ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ನಮ್ಮ ಜೀವನದಲ್ಲಿ ಬರುವ ಕಷ್ಟ ಸಂಕಟಗಳು ದೇವರು ನಮ್ಮನ್ನು ಸವರ್ತಾರೆ. ಯಾಕೆ ಸವರ್ತಾರೆ ಅಂದರೆ ಸಮೃದ್ಧಿಯಾಗಿ ಫಲ ಕೊಡಬೇಕು. ನಾವು ಹೇಗೆ ಫಲ ಕೊಡ್ತಾ ಇದ್ದೀವಿ? ನಾನು ಕ್ರೈಸ್ತ ಹೆಸರಿಟ್ಟ ತಕ್ಷಣ ನಾನು ಕ್ರಿಸ್ತನ ಅನುಯಾಯಿ ಆಗೋದಿಲ್ಲ. ಒಂದು ಶಿಲುಬೆ ಹಾಕಿದ ತಕ್ಷಣ ನಾನು ಕ್ರಿಶ್ಚನ್ ಅಥವಾ ಯೇಸುವನ ಹಿಂಬಾಲಕ ಶಿಷ್ಯನಾಗೋಲ್ಲ. ಅಥವಾ ದೊಡ್ಡ ಮನೆ ಕಟ್ಟಿ ಗೇಟ್ ಮೇಲೆ ಕ್ರಿಸ್ತವಿಲ್ಲ ಅಂತೇಳಿ ಬರೆದ್ರೆ ಅಲ್ಲಿ ಕ್ರಿಸ್ತ ಇಲ್ಲ ಒಳಗಡೆ. ಕೆಲವು ಸಾರಿ ಹೆಸರಿನಲ್ಲಿ ಕ್ರೈಸ್ತರಲ್ಲ, ತೋರಿಕೆಯ ಕ್ರೈಸ್ತರಲ್ಲ, ಆತ್ಮದಲ್ಲಿ, ಹೃದಯದಲ್ಲಿ, ಜೀವನದಲ್ಲಿ ಯೇಸುವಿನ ತತ್ವಗಳನ್ನು ನಾವು ಅನುಸರಿಸಿ ಅನುಭವಿಸಿ ಜೀವಿಸತಕ್ಕದ್ದು. ಅದಕ್ಕೆ ಯೇಸು ಹೇಳ್ತಾ ಇದ್ದಾರೆ, ನನ್ನಲ್ಲಿ ನೆಲೆಗೊಂಡಿರಿ. ಇವತ್ತು ನಾವೊಂದು ಪ್ರಶ್ನೆ ಕೇಳಬೇಕು, ನಾನು ಯಾರಲ್ಲಿ ನೆಲೆಗೊಂಡಿದ್ದೀನಿ? ಕೆಲವರು ವಿಸ್ಕಿ, ಬ್ರ್ಯಾಂಡಿ, ಸರಾಯಿಯಲ್ಲಿ ನೆಲೆಗೊಂಡಿದ್ದಾರೆ, ಅಲ್ಲಿಂದ ಹೊರಗಡೆ ಬರಲಿಕ್ಕಾಗ್ತಾ ಇಲ್ಲ. ಕೆಲವರು ಸ್ಮೋಕಿಂಗ್ ಅಥವಾ ಈ ಡ್ರಗ್ಸ್, ಹೆರೋಯಿನ್, ಗಾಂಜಾ ಅದರಲ್ಲಿ ನೆಲೆಗೊಂಡಿದ್ದಾರೆ, ಹೊರಗಡೆ ಬರಲಿಕ್ಕೆ ಆಗ್ತಾ ಇಲ್ಲ. ಕೆಲವರು ಅಶ್ಲೀಲ ಚಿತ್ರಗಳಲ್ಲಿ ನೆಲೆಗೊಂಡಿದ್ದಾರೆ, ಅಲ್ಲಿಂದ ಹೊರಗಡೆ ಬರಲಿಕ್ಕೆ ಆಗೋಲ್ಲ.
ಕೆಲವರು ವೆಬ್ಸೈಟ್, ಇಂಥ ಬೇಡವಾದ ವೆಬ್ಸೈಟ್ಗಳಲ್ಲೇ ಮನಸ್ಸಾಕಿಬಿಟ್ಟಿದ್ದಾರೆ. ಕೆಲವರು ಮೊಬೈಲ್ ಚಾಟ್ಗಳಿಗೆ ನೆಲೆಗೊಂಡಿದ್ದಾರೆ. ಅವರು ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಮುಟ್ಟದಿದ್ದರೆ, ರಾತ್ರಿ ಮಲಗುವಾಗ ಮೊಬೈಲ್ ಇಲ್ಲದಿದ್ದರೆ, ಅವರಿಗೆ ಚಾಟ್ ಮಾಡದಿದ್ದರೆ, ಫೇಸ್ಬುಕ್ ನೋಡದಿದ್ದರೆ ನಿದ್ದೆ ಬರೋಲ್ಲ ಅಂದರೆ ನೆಲೆಗೊಂಡಿದ್ದಾರೆ. ಯಾವುದರಲ್ಲಿ ನೆಲೆಗೊಂಡಿದ್ದೀವಿ? ಇವತ್ತು ಈ ಲೌಕಿಕತೆಯಲ್ಲಿ ನೆಲೆಗೊಂಡು ನಾವು ಆಧ್ಯಾತ್ಮಿಕತೆಯನ್ನು, ಜೀವನವನ್ನು ಕಳ್ಕೊಂಡಿದ್ದೀವಿ, ಸಂತೋಷವನ್ನು ಕಳ್ಕೊಂಡಿದ್ದೀವಿ. ಕೆಲವರು ಸೀರಿಯಲಲ್ಲಿ ನೆಲೆಗೊಂಡಿದ್ದಾರೆ. ಮನೇಲಿ 24 ತಾಸು ಸೀರಿಯಲ್, 24 ತಾಸು ನ್ಯೂಸ್. ಟಿ ವಿ ಇರುವುದು ತಪ್ಪಲ್ಲ, ಟಿ ವಿ ಇದೆ ಅಂತೇಳಿ 24 ತಾಸು ಟಿ ವಿ ನೋಡೋದು ತಪ್ಪು. ಮೊಬೈಲ್ ಇರುವುದು ತಪ್ಪಲ್ಲ, ಮೊಬೈಲ್ಗೆ ಗುಲಾಮರಾಗುವುದು ತಪ್ಪು. ಹಾಗೆಯೇ ಮನೆಯಲ್ಲಿ ಚಾಕು ಇರುವುದು ತಪ್ಪಲ್ಲ, ಚಾಕು ಇದೆ ಅಂತೇಳಿ ಬಂದವರಿಗೆ ಹಿರಿಯುವುದು ತಪ್ಪು. ಅಂದರೆ ಮಾಧ್ಯಮಗಳು ಅಥವಾ ಅಂತರ್ಜಾಲಗಳು ನಮ್ಮನ್ನು ಕಂಟ್ರೋಲ್, ನಿಯಂತ್ರಣ ಮಾಡ್ತಾ ಇವೆ. ನಾವು ಅದರ ಗುಲಾಮರಾಗಿದ್ದೀವಿ. ಅವುಗಳನ್ನು ನಾವು ನಿಯಂತ್ರಣ ಮಾಡಬೇಕು. ಆವಾಗ ನೀವು ದೇವರ ಮಕ್ಕಳು. ದೇವರ ಮಕ್ಕಳು ಯಾವುದಕ್ಕೂ ಗುಲಾಮರಾಗೋಲ್ಲ. ಇವತ್ತು ಈ ವಾಕ್ಯ ನಮ್ಮನ್ನು ಪ್ರಭು ಯೇಸುವಿನಲ್ಲಿ ನೆಲೆಗೊಳ್ಳಲು ಕರೆ ನೀಡ್ತಾ ಇದೆ. ಯೇಸುವಿನಲ್ಲಿ ನೆಲೆಗೊಳ್ಳೋಣ. ಪಿಚ್ ಯುವರ್ ಟೆಂಟ್ ಇನ್ ಜೀಸಸ್. ಯೇಸುವಿನಿಂದ ದೂರ ಹೋದಾಗ ಆಶೀರ್ವಾದ ಇಲ್ಲ. ಯೇಸುವನ್ನು ಬಿಟ್ಟಗಲಿದಾಗ ನಮಗೆ ವರದಾನ ಇಲ್ಲ, ಕೃಪೆ ಇಲ್ಲ. ಅದಕ್ಕಾಗಿ ಆತ್ಮೀಯ ಸಹೋದರ ಸಹೋದರಿಯರು, ಯೇಸು ಮಾತು, ಸುಂದರ ಮಾತು ಹೇಳ್ತಾ ಇದ್ದಾರೆ. ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನೂ ಮಾಡಲಾಗದು. ಯೋಹಾನ 15:5 ಬರ್ದಿಡಿ ವಾಕ್ಯ. ಅಪಾರ್ಟ್ ಫ್ರಮ್ ಮೀ ಯು ಕ್ಯಾನ್ ಡೂ ನಥಿಂಗ್. ಮುಜವಿಣೆ ತುಮಿ ಕಿತೆನ್ಸ್ಕೋರು ಸಕನ ಅಂತ. ನನ್ನಿಂದ ಬೇರ್ಪಟ್ಟು ನೀವು ಏನೂ ಮಾಡಲು ಅಸಾಧ್ಯ. ಏಕೆಂದರೆ ದೇವರ ಪುತ್ರ ಯೇಸು, ಆ ಯೇಸುವಿನಲ್ಲಿ ನಾವು ನೆಲೆಗೊಂಡಿರಬೇಕು. ಹೇಗೆ ನೆಲೆಗೊಂಡಿರಬೇಕು? ಈಗ ನೀವು ಕೇಳ್ಬೋದು, ಫಾದರ್ ಫ್ರ್ಯಾಂಕ್ಲಿನ್, ನಾವು ನೆಲೆಗೊಂಡಿರುವುದಂತೇಳಿ ಹೇಗೆ ಗೊತ್ತಾಗುತ್ತೆ? ನೋಡಿ, ನಾವು ಮುಖ ನೋಡಲಿಕ್ಕೆ ಕನ್ನಡಿ ಮುಂದೆ ನಿಲ್ತೀವಿ, ಹೌದಾ? 100%. ಕೆಲವರು ತಾಸುಗಟ್ಟಲೆ ನಿಲ್ತಾರೆ. ಈ ಕನ್ನಡಿ ಮುಂದೆ ನಮ್ಮ ಮುಖವನ್ನು ನಾವು ಸರಿಪಡಿಸ್ಕೊಳ್ತೀವಿ, ದೇಹವನ್ನು ಸರಿಪಡಿಸ್ಕೊಳ್ತೀವಿ. ಆದರೆ ಕ್ರೈಸ್ತ ಜೀವನದಲ್ಲಿ ಯೇಸುವನ್ನು ಹಿಂಬಾಲಿಸುವವನ ಕನ್ನಡಿ ಯಾವುದು? ದಶಾಜ್ಞೆಗಳು, 10 ಕಮಾಂಡ್ಮೆಂಟ್ಸ್. 10 ಆಜ್ಞೆಗಳನ್ನು ಕನ್ನಡಿ ಪಕ್ಕದಲ್ಲಿ ಬರೆದಿಡಿ. ಅದನ್ನು ನೋಡಿ ಅದರ ಪ್ರಕಾರ ನಾನು ಜೀವಿಸಿದರೆ ನಾನು ದೇವರ ಆ ಹಾದಿಯಲ್ಲಿ, ನಾನು ಮಾರ್ಗದಲ್ಲಿ ಜೀವಿಸ್ತಾ ಇದ್ದೀನಿ. ಇಲ್ಲದಿದ್ದರೆ ನಾನು ನನ್ನ ಲೋಕದಲ್ಲಿ ಜೀವಿಸ್ತಾ ಇದ್ದೀನಿ. ದೇವರು ನಮ್ಮನ್ನು ಪ್ರೀತಿಸ್ತಾರ? ಹೌದು. ತಮ್ಮ ಏಕೈಕ ಪುತ್ರ ಯೇಸುವನ್ನೇ ಕೊಟ್ಟರು. ಆ ಯೇಸುವಿನಲ್ಲಿ ನಮಗೆ ಸಂಪೂರ್ಣತೆ ಇದೆ. ಯೇಸುವಿನಲ್ಲಿ ನಮ್ಮ ವಿವೇಕ ಜ್ಞಾನವಿದೆ. ಯೇಸುವಿನಲ್ಲಿ ನಮ್ಮ ಕ್ರೈಸ್ತತ್ವದ ಸಂಪೂರ್ಣತೆ ಇದೆ ಅಂತೇಳಿ ಸಂತ ಪೌಲರು ಹೇಳ್ತಾ ಇದ್ದಾರೆ. ಹೌದು ಆತ್ಮೀಯರೇ, ಇವತ್ತು ಸಮೃದ್ಧಿಯಾಗಿ ಫಲ ಕೊಡಬೇಕು, ಆಶೀರ್ವಾದ ಬೇಕು, ನಮಗೆ ಅನುಗ್ರಹ ಬೇಕು, ಕುಟುಂಬ ಸಮಾಧಾನ ಬೇಕು, ಕುಟುಂಬದಲ್ಲಿ ಶಾಂತಿ ಬೇಕು. ಯೇಸುವಿನಲ್ಲಿ ನೆಲೆಗೊಳ್ಳಬೇಕು. ನಮ್ಮ ಕುಟುಂಬದ ಯಜಮಾನ ಯೇಸುವಾಗಬೇಕು. ನಮ್ಮ ಕುಟುಂಬದಲ್ಲಿ ರಕ್ಷಕ ಯೇಸುವಿಗೆ ನಾವು ಸ್ಥಳ ಕೊಡಬೇಕು. ಈ ಈಸ್ ದ ಸೆಂಟ್ರಾಲಿಟಿ ಆಫ್ ಆರ್ ಫೇತ್. ಆತ ನಮ್ಮ ವಿಶ್ವಾಸದ ಕೇಂದ್ರ ಬಿಂದು. ಆತನಿಲ್ಲದೆ ನಾವಿಲ್ಲ, ಆತನಿಗಾಗಿಯೇ ನಾವು. ಇವತ್ತು ತುಂಬ ಮಂದಿ ಯಶಸ್ಸು ಸಿಗಬೇಕಂತೇಳಿ ಏನೇನೋ ಮಾಡ್ತಾರೆ. ಯಶಸ್ಸಿನ ಗುಟ್ಟು ನಾನು ಹೇಳ್ತಾ ಇದ್ದೀನಿ. ಬೈಬಲ್ ಹೇಳ್ತದೆ, ಯಶಸ್ಸು ಯೇಸುವಿನಲ್ಲಿ ನಿಮಗೆ ಸಿಗುತ್ತೆ. ಯೇಸು ಎಂಬ ಪದದ ಅರ್ಥ ಅವರು ತಮ್ಮ ಜನರನ್ನು ಪಾಪಗಳಿಂದ ವಿಮೋಚಿಸುವವರು. ಯೇಸು ನಾಮದಲ್ಲಿ ನಮಗೆ ಬಿಡುಗಡೆ, ರಕ್ಷಣೆ, ಆಶೀರ್ವಾದವಿದೆ. ಅದಕ್ಕಾಗಿ ಯೇಸುವಿನಲ್ಲಿ ಸಮೃದ್ಧಿ, ಆಶೀರ್ವಾದ ಇದೆ. ಯೇಸುವಿನಲ್ಲಿ ನೆಲೆಗೊಂಡು ನಾವು ನಿಂತಾಗ ಅವರ ವರದಾನಗಳಲ್ಲಿ ನಾವು ತುಂಬಲ್ಪಡುತ್ತೀವಿ. ಮಾತ್ರವಲ್ಲ, ಯೇಸುವಿನಿಂದ ದೂರ ಹೋದಾಗ ಎಲ್ಲ ನಮಗೆ ಸೋಲಾಗುವುದು. ಮುಂದುವರಿಸಿ ಈ ಯೋಹಾನರು ಹೇಳ್ತಾ ಇದ್ದಾರೆ, ನೀವು ಸಮೃದ್ಧಿಯಾಗಿ ಫಲ ಕೊಟ್ಟಾಗ ನನ್ನ ಪಿತನ ಮಹಿಮೆ ಪ್ರಕಟವಾಗುವುದು. ಪ್ರತಿಯೊಬ್ಬ ಯೇಸುವನ್ನು ವಿಶ್ವಾಸಿಸುವ ವ್ಯಕ್ತಿ ಈ ಲೋಕದಲ್ಲೊಂದು ಶಕ್ತಿ. ಯಾವುದಕ್ಕೆ ಶಕ್ತಿ? ಮುಕ್ತಿ ಮಾರ್ಗಕ್ಕೆ ಶಕ್ತಿ. ಅವರನ್ನು ನೋಡಿದವರು ಹೇಳ್ತಾರೆ, ಇವರು ಪ್ರಭು ಯೇಸುವಿನ ಹಿಂಬಾಲಕರು. ಅವರ ನಡತೆಯಲ್ಲಿ, ಅವರ ಕಾರ್ಯದಲ್ಲಿ, ಅವರ ಮಾತಿನಲ್ಲಿ, ಅವರ ಜೀವನದಲ್ಲಿ ಅವರು ಸಾಕ್ಷಿಯಾಗ್ತಾರೆ. ಅದಕ್ಕಾಗಿ ನಾವು ಸಮೃದ್ಧಿಯಾಗಿ ಫಲ ಕೊಟ್ಟು ಯೇಸುವಿನ ಪ್ರೀತಿಯಲ್ಲಿ ನೆಲೆಗೊಂಡಿರಬೇಕು. ನನ್ನಲ್ಲಿ ನೆಲೆಗೊಳ್ಳದವನನ್ನು ಕತ್ತರಿಸಿ ಎಸೆಯಲಾಗುವುದು. ನೆಲೆಗೊಳ್ಳುವವನು ಸಮೃದ್ಧಿಯಾಗಿ ಫಲ ಕೊಡುವನು. ಅವನ ಮೂಲಕ ಪಿತನ ಮಹಿಮೆ ಪ್ರಕಟವಾಗುವುದು. ಆತ್ಮೀಯ ಸಹೋದರ ಸಹೋದರಿಯರೇ,
ಈ ಸುವಾರ್ತೆಯನ್ನು ಆಲಿಸುತ್ತಿರುವ ನಾವು ಪ್ರತಿಯೊಬ್ಬರು ಪ್ರಭು ಯೇಸುವಿನ ಅನುಯಾಯಿಗಳು ಅಥವಾ ಯೇಸುವೆ ಅಂತ ಕರೆದು ಪ್ರಾರ್ಥಿಸುವವರ ಮೇಲೂ ಯೇಸುವಿನ ಆಶೀರ್ವಾದ ಇಳಿದು ಬರುತ್ತೆ. ಪ್ರೇಷಿತರ ಕಾರ್ಯಕಲಾಪ 10ನೇ ಅಧ್ಯಾಯ ವಾಕ್ಯ 35 ಹೇಳುತ್ತೆ, ದೇವರು ಪಕ್ಷಪಾತಿ ಅಲ್ಲ, ದೇವರು ಪಕ್ಷಪಾತ ಮಾಡೋಲ್ಲ. ದೇವರನ್ನು ವಿಶ್ವಾಸಿಸುವ, ಭಯಪಟ್ಟು ವಿಶ್ವಾಸಿಸುವ, ಯೇಸುವನ್ನು ಅಂಗೀಕರಿಸುವ ಯಾರೇ ಆಗಲಿ ಅವರಿಗೆ ಜೀವೋದ್ಧಾರ ಸಿಗುತ್ತೆ ಅಂತೇಳಿ ಕೊರ್ನೇಲಿಯಸನ ಆ ಘಟನೆಯಲ್ಲಿ ಪೇತ್ರನಿಗೆ ಪವಿತ್ರಾತ್ಮ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈ ದಿನ ಈ ಸುವಾರ್ತೆ ಆಲಿಸಿದ ನೀವೆಲ್ಲರೂ ಪ್ರಭುವಿನ ಪ್ರೀತಿಯಲ್ಲಿ ತುಂಬಲ್ಪಟ್ಟು ನಿಮ್ಮ ಕಷ್ಟ ಕೋಟಲೆಗಳನ್ನು, ದುಃಖ ದುಗುಡಗಳನ್ನು, ಚಿಂತೆ ಎಲ್ಲ ದುಮ್ಮಾನಗಳನ್ನು ದೇವರಿಗೆ ಸಮರ್ಪಿಸಿ. ಭಯಪಡಬೇಡಿ. ದೇವರು ನಮಗೆ ಏಕೈಕ ನಾಮದ ಶಕ್ತಿ ಯೇಸು. ಆ ಯೇಸುವಿನಲ್ಲಿ ನಮಗೆ ಬಿಡುಗಡೆ ಇದೆ, ಆ ಯೇಸುವಿನಲ್ಲಿ ನಮಗೆ ರಕ್ಷೆ ಇದೆ, ಆ ಯೇಸುವಿನಲ್ಲಿ ನಮಗೆ ಆಶೀರ್ವಾದವಿದೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣವೇ. ಸ್ತುತಿಗಳ ಮಧ್ಯೆ ವಾಸಿಸೋನು, ಸ್ತುತಿಗೆ ಪಾತ್ರನು, ಸ್ತುತಿಯಲ್ಲಿ ಜೀವಿಸೋನಾದ ಪ್ರಭು ಯೇಸುವೆ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ಇದೋ ನನ್ನ ಸರ್ವ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ದಿವ್ಯವಾಣಿಯ ಮೂಲಕ ಈ ನಿಮ್ಮ ದಿವ್ಯವಾಣಿಯನ್ನು ಆಲಿಸುವ ಪ್ರತಿಯೊಬ್ಬರಲ್ಲೂ ಪರಿಶುದ್ಧಾತ್ಮರ ಶಕ್ತಿ ಇಳಿದು ಬರಲಿ. ಈ ದಿವ್ಯವಾಣಿ ಅವರಲ್ಲಿ ಕೆಲಸ ಮಾಡಲಿ. ಅವರಿಗೆ ಆರೋಗ್ಯ, ಆನಂದ, ಆಯುಷ್ಯ, ಅಭಿಷೇಕ, ಆದಾಯವನ್ನು ಕರುಣಿಸಲಿ. ಅವರ ಮೇಲಿರುವ ಎಲ್ಲ ಅಂಧಕಾರ ಶಕ್ತಿಗಳು, ಬಂಧನಗಳು, ರೋಗ ರುಜಿನಗಳು, ಎಲ್ಲ ನಿರಾಶೆ, ಜುಗುಪ್ಸೆ, ಆತ್ಮಹತ್ಯೆ ಚಿಂತೆಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ. ಯೇಸುವಿನ ಕರುಣೆ ಅವರಿಗೆ ಲಭ್ಯವಾಗಲಿ. ಯೇಸು ನಾಮದಲ್ಲಿ ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪರಿಶುದ್ಧಾತ್ಮರು ನಿಮ್ಮನ್ನು ಹರಸಿ ಆಶೀರ್ವದಿಸಿ ಕಾಪಾಡಲಿ. ಆಮೆನ್.